ಸೇರೋಣ, ಸೇರಿ ಪೂಜೆಯ ಅರ್ಪಿಸೋಣ, ದೇವ ವಾಕ್ಯವ ಆಲಿಸೋಣ, ದೇವ ಧ್ಯಾನವ ಮಾಡೋಣ, ದೇವ ಧ್ಯಾನವ ಮಾಡೋಣ. ಯೇಸು ನಮ್ಮಯ ರಕ್ಷಕರು, ಅವರೆಮ್ಮ ಪಾಲಕರು. ಯೇಸು ನಮ್ಮಯ ರಕ್ಷಕರು, ಅವರೆಮ್ಮ ಪಾಲಕರು. ನಮ್ಮ ಭಕ್ತಿಯ ಪ್ರಾರ್ಥನೆ ಆಲಿಪರು, ಸುಖ ಶಾಂತಿಯ ನೀಡುವರು, ನಮ್ಮ ಬಾಳನ್ನು ಹರಸುವರು. ಬನ್ನಿರಿ ಸೋದರರೇ, ಒಂದು ಗೂಡೋಣ, ಒಟ್ಟು ಸೇರೋಣ, ಸೇರಿ ಪೂಜೆಯ ಅರ್ಪಿಸೋಣ, ದೇವ ವಾಕ್ಯವ ಆಲಿಸೋಣ, ದೇವ ಧ್ಯಾನವ ಮಾಡೋಣ, ದೇವ ಧ್ಯಾನವ ಮಾಡೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯ ಆರಾಧನೆ ವಿಷಯವಾಗಿದೆ ಯೌವನದ ಬೆಸುಗೆ ದೇವರ ಕೊಡುಗೆ ಎಂಬುದಾಗಿ. ಮಾನವ ಸೃಷ್ಟಿಯ ಕಿರೀಟ. ದೇವರು ಆತನನ್ನು ಅವರಂತೆಯೇ ರೂಪಿಸಿದರು, ಸೃಷ್ಟಿಸಿದರು. ಈ ಮಾನವ ಎಂದೆಂದೂ ಸಂತೋಷವಾಗಿರಬೇಕೆಂಬುದೇ ದೇವರ ಹೆಬ್ಬಯಕೆಯಾಗಿದೆ. ಆದರೆ ಒಂದಲ್ಲ ಒಂದು ವಿಧದಲ್ಲಿ ಯುವಕರು ಮಾತ್ರವಲ್ಲ, ಯೌವನಸ್ಥರು ಮಾತ್ರವಲ್ಲ, ನಾವೆಲ್ಲರೂ ಕೂಡ ಆತನ ವಿರುದ್ಧವಾಗಿ, ಕಟ್ಟಳೆ ವಿರುದ್ಧವಾಗಿ, ಆತನ ಪ್ರೀತಿಗೆ ವಿರುದ್ಧವಾಗಿ, ಆತನ ಕ್ಷಮೆಗೆ ವಿರುದ್ಧವಾಗಿ ಒಂದಲ್ಲ ಒಂದು ರೀತಿಯ ತಪ್ಪುಗಳನ್ನು ಮಾಡಿದ್ದೇವೆ. ಕ್ಷಮೆ ಯಾಚಿಸೋಣ. ವಿಶೇಷವಾಗಿ ದಿವೆಲ್ ಪೂಜೆಯಲ್ಲಿ ಯುವಕರಿಗಾಗಿ ಪ್ರಾರ್ಥಿಸೋಣ. ಪಾಪಿಗಳು ನಾವು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಲಿಪೂಜೆಗೆ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯ ದೀನ ಕೋರಿಕೆಗಳನ್ನು ಸ್ವರ್ಗೀಯ ಕಾಳಜಿಯಿಂದ ಗಮನಿಸಿರಿ. ಹೀಗೆ ಅವರು ತಾವೇನು ಮಾಡಬೇಕೆಂಬುದನ್ನು ಕಾಣಲಿ ಮತ್ತು ತಾವು ಕಂಡದ್ದನ್ನು ನೆರವೇರಿಸಲು ಶಕ್ತಿಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ
ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರಿಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಂಡದಿಂದ ವಾಚನ. ನಿನ್ನ ಆಹಾರ ಧಾನ್ಯವನ್ನು ಹೊರನಾಡಿನ ವ್ಯಾಪಾರಕ್ಕೆ ಹಾಕು. ಬಹುದಿನದ ಮೇಲೆ ಅದು ಬಡ್ಡಿ ಸಮೇತ ನಿನಗೆ ಸಿಕ್ಕುವುದು. ನಿನ್ನ ಹಣವನ್ನು ವಿಭಾಗಿಸಿ 7-8 ಸ್ಥಳಗಳಲ್ಲಿ ಇಡು. ಏಕೆಂದರೆ ಎಲ್ಲಿ ಎಂಥ ಕೇಡು ಸಂಭವಿಸಬಹುದೆಂದು ನಿನಗೆ ತಿಳಿಯದು. ಮಳೆ ತುಂಬಿದ ಮೋಡಗಳು ನೆಲದ ಮೇಲೆ ಸುರಿದು ಬಿಡುತ್ತವೆ. ಮರವು ದಕ್ಷಿಣದ ಕಡೆಗಾಗಲಿ ಉತ್ತರದ ಕಡೆಗಾಗಲಿ ಉರುಳಿದರೆ ಬಿದ್ದ ಕಡೆಯಲ್ಲೇ ಬಿದ್ದು ಇರುತ್ತದೆ. ಗಾಳಿಗಾಗಿಯೇ ಕಾದಿರುವವನು, ಮೋಡಕ್ಕಾಗಿಯೇ ಎದುರು ನೋಡುತ್ತಿರುವವನು ಎಂದಿಗೂ ಬೀಜ ಬಿತ್ತಲಾರನು, ಎಂದಿಗೂ ಪೈರು ಕುಯ್ಯಲಾರನು. ಗಾಳಿಯ ಚಲೆಯನ್ನಾಗಲಿ ಗರ್ಭಿಣಿಯ ಭ್ರೂಣದ ಬೆಳವಣಿಗೆಯನ್ನಾಗಲಿ ನಿನ್ನಿಂದ ತಿಳಿಯಲಾಗದು. ಅಂತೆಯೇ ಸರ್ವೇಶ್ವರನಾದ ದೇವರ ಕಾರ್ಯವನ್ನು ನಿನ್ನಿಂದ ಗ್ರಹಿಸಲಾಗದು. ಮುಂಜಾನೆಯಲ್ಲೇ ಬೀಜ ಬಿತ್ತು ಸಂಜೆಯಲ್ಲೂ ನಿನ್ನ ಕೈಗೆ ಬಿಡುವು ಕೊಡಬೇಡ. ಇದು ಸಫಲವೋ ಅದು ಸಫಲವೋ ನಿನ್ನಿಂದ ಹೇಳಲಾಗದು. ಒಂದು ವೇಳೆ 2 ಒಳ್ಳೆಯ ಬೆಳೆಯನ್ನು ಕೊಡಬಹುದು. ಬೆಳಕು ಬಹಳ ಇಂಪು, ಸೂರ್ಯನ ಕಾಂತಿ ಕಣ್ಣುಗಳಿಗೆ ಸೊಂಪು. ಮಾನವನು ಎಷ್ಟೇ ದೀರ್ಘಕಾಲ ಬದುಕಿರಲಿ, ತನ್ನ ಬಾಳಿನ ದಿನಗಳಲ್ಲೆಲ್ಲ ಆನಂದಿಸಲಿ. ಆದರೆ ಅಂಧಕಾರದ ದಿನಗಳು ಸಹ ಬಹಳ ಇವೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳಲಿ. ಆ ಬಳಿಕ ಬರುವುದೆಲ್ಲ ನಿರರ್ಥಕ. ಯುವಕನೇ, ಯೌವನದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃತ್ಪೂರ್ವಕವಾಗಿ ಸಂತೋಷಿಸು. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೇ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವರೆಂಬುದನ್ನು ಮನದಲ್ಲಿಡು. ನಿನ್ನ ಹೃದಯದಿಂದ ವ್ಯಥೆಯನ್ನು, ನಿನ್ನ ದೇಹದಿಂದ ಯಾತನೆಯನ್ನು ದೂರ ಮಾಡು. ಯೌವನವು ಪ್ರಾಯವು ಬೇಗ ಮಾಯವಾಗುವುದು. ದೇವರ ವಾಕ್ಯವಿದು. ಇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಆಜ್ಞೆಗಳನ್ನು ಕಲಿಸು ಏನಾಗೆ, ನಿನ್ನ ಆಜ್ಞೆಗಳನ್ನು ಕಲಿಸು ಏಮಾಗೆ. ನಡತೆಯಲ್ಲೇ ಶುದ್ಧವಿರಲು ಯುವ ಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯಾನುಸಾರಣೆಯಿಂದಲೇ ಅವರಿಗದು ಸಾಧ್ಯ. ತುಂಬು ಹೃದಯದಿಂದ ಹಂಬಲಿಸುತ್ತಿರುವೆನಯ್ಯ, ನಿನ್ನಾಜ್ಞೆಯಿಂದ ನಾ ತಪ್ಪದಂತೆ ಕಾಯಯ್ಯ. ನಿನ್ನ ಆಜ್ಞೆಗಳನ್ನು ಕಲಿಸು ಏಮಾಗೆ. ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನು ನನ್ನೆದೆಯಲ್ಲಿರಿಸಿದೆ. ಸ್ತುತಿ ಸಲ್ಲಲಿ ಪ್ರಭು ನಿನಗೆ, ನಿನ್ನ ಆಜ್ಞೆಗಳನ್ನು ಕಲಿಸು ಏನಾಗೆ. ನಿನ್ನ ಆಜ್ಞೆಗಳನ್ನು ಕಲಿಸು ಏನಾಗೆ. ನಿನ್ನ ಆಜ್ಞೆಗಳನ್ನು ಕಲಿಸು ಏನಾಗೆ.
ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ನನ್ನನ್ನು ಅಭ್ಯಂಗಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲು ಅವರು ನನ್ನನ್ನು ಕಳುಹಿಸಿದ್ದಾರೆ. Hallelujah, 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 Hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ನಿಮಗೆ ಮಹಿಮೆ ಸಲ್ಲಲಿ. ಯೋವಾನನಿಂದ ಸ್ನಾನ ದೀಕ್ಷೆ ಪಡೆಯಲು ಯೇಸು ಸ್ವಾಮಿ ಗಲಿಲೆಯದಿಂದ ಹೊರಟು ಜಾರ್ಡನ್ ನದಿಯ ಬಳಿಗೆ ಬಂದರು. ಯೋವಾನನ್ನು ಅವರನ್ನು ತಡೆಯಲು ಯತ್ನಿಸಿದನು. ನಾನೇ ನಿಮ್ಮಿಂದ ದೀಕ್ಷಾ ಸ್ನಾನ ಪಡೆಯಬೇಕಾಗಿರುವಲ್ಲಿ ನೀವು ನನ್ನ ಬಳಿಗೆ ಬರುವುದೇ ಎಂದನು. ಆದರೆ ಯೇಸು, ಸದ್ಯಕ್ಕೆ ತಡೆಯದಿರು, ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಒಳಿತು ಎಂದರು. ಯೋವಾನನ್ನು ಅದಕ್ಕೆ ಸಮ್ಮತಿಸಿದನು. ಯೇಸು ದೀಕ್ಷಾ ಸ್ನಾನ ಪಡೆದು ನೀರಿನಿಂದ ಮೇಲಕ್ಕೆ ಬಂದಂತೆ ಆಕಾಶವು ಪಕ್ಕನೆ ತೆರೆಯಿತು. ದೇವರಾತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು. ಆಗ ಆಕಾಶದಿಂದ, ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಈಗೋ ನನ್ನ ಪ್ರೀತಿಯ ಪುತ್ರ, ಇವನ ಮಾತನ್ನು ಆಲಿಸಿರಿ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ವಿಶೇಷವಾಗಿ ಯುವಕ ಯುವತಿಯರೇ, ಪ್ರೀತಿಯ ತಂದೆ ತಾಯಿಗಳೇ, ಈ ನಿಮ್ಮ ಮಕ್ಕಳು ಯಾರು? ಅಂದು ದೇವರ ವಾಣಿ ಆಯಿತು. ಯೇಸುಸ್ವಾಮಿ ದೀಕ್ಷಾ ಸ್ನಾನ ಪಡೆದಾಗ ಆಕಾಶದಿಂದ ವಾಣಿ ಕೇಳಿಸಿತು, ಈಗೋ ಇವನೇ ನನ್ನ ಸುಪುತ್ರ. ಇವತ್ತು ನಿಮ್ಮ ಮಕ್ಕಳು ಸುಪುತ್ರ ಮತ್ತು ಸುಪುತ್ರಿಯರಲ್ಲವೇ? ದೇವರಿಂದ ನೀವು ಪಡೆದಂಥ ವರದಾನಗಳಲ್ಲವೇ? ದೇವರೇ ನಿಮಗೆ ಕೊಟ್ಟಿರುವ ಉಡುಗೊರೆಯಲ್ಲವೇ? ದೇವರೇ ಅವರನ್ನು ಸಂರಕ್ಷಿಸ್ತಿರ್ತಕ್ಕಂತಹ ಆ ದೇವರ ಕಣ್ಮಣಿಗಳಲ್ಲವೇ? ಈ ಯುವಕ ಯುವತಿಯರೇ ಮುಂದಿನ ಭವಿಷ್ಯವಲ್ಲವೇ? ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಮುನ್ನಡೆಸುವಂತಹ ನಾಯಕ ನಾಯಕಿಯಲ್ಲವೇ? ಇಂತಹ ನಿಮ್ಮ ಸುಪುತ್ರ ಸುಪುತ್ರಿಯರಿಗೆ ಇವತ್ತು ಶುಭಾಶಯಗಳನ್ನು ಹೇಳೋಣ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಣ. ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ದೇವರಿಂದ ಅವರಿಗೆ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡೋಣ. ದೇವರೇ, ನೀನು ಕೊಟ್ಟಂಥ ಈ ನನ್ನ ಮಗಳಿಗೆ, ದೇವರೇ ನೀ ಕೊಟ್ಟಂಥ ಈ ನನ್ನ ಮಗನಿಗೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ವಂದನೆಯನ್ನು ಸಲ್ಲಿಸ್ತೇನೆ, ಆರಾಧನೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಕಾರಣ ನನ್ನ ಮನದಾಸೆಯನ್ನು ಈಡೇರಿಸಿದೆ, ನನ್ನ ವಿವಾಹ ಸಂಸ್ಕಾರವನ್ನು ಸಂಪೂರ್ಣಗೊಳಿಸಿದೆ. ನೀ ಕೊಟ್ಟ ವರದಾನದಿಂದ ನನ್ನ ಮನಸ್ಸು ಮನೆ ಬೆಳಗುತ್ತಿದೆ ಎಂಬುದಾಗಿ ನೀವೆಲ್ಲರೂ ಪರಿಗಣಿಸಿ ನಿಮ್ಮ ಮಕ್ಕಳಾದಂಥ ಯುವಕ ಯುವತಿಯರ ಪರವಾಗಿ ದೇವರಿಗೆ ಬಾಲ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಯೌವನ ಅಂದ ತಕ್ಷಣ ಎಷ್ಟು ವರ್ಷಗಳ ತನಕ ನಿಮಗೆ ನೆನಪಾಗ್ಬೋದು? ಎಷ್ಟು ವರ್ಷಗಳಿರ್ಬೋದು ಯೌವನ ಅಂದ ತಕ್ಷಣ? ಯೌವನ ಅಂದ ತಕ್ಷಣ ಒಂದು 15ರಿಂದ 30 ವರ್ಷ. ಕರೆಕ್ಟ್, ಜೋರಾಗಿ ಚೆನ್ನಾಗಿ ಹೇಳಿದ್ರಿ. ಒಂದು 15 ವರ್ಷದಿಂದ 30 ವರ್ಷ.
ಬರೀ ಅಷ್ಟೇ ಮಾತ್ರನಾ? ಆಗಿದ್ದಲ್ಲಿ 15ರಿಂದ 30 ವರ್ಷ ತನಕ ಅನ್ನೋದಿದ್ರಲ್ಲಿ ಅಂದ್ಕೊಂಡ್ರೆ, ಯಾಕೆ ಯುವಕರಂತೆ ನಾವು ಕೂಡ ಇನ್ನೂ ಕೂಡ ಉಡುಗೆ ತೊಡುಗೆಗಳನ್ನು ಹಾಕೊಳ್ತೇವೆ? ಯಾಕೆ ನಾವು ಫಾಸ್ಟ್ ಫುಡ್ಗೆ ಹೋಗ್ತೇವೆ? ಯಾಕೆ ನಾವು ಮಡ್ ಬಾತ್ಗೆ ಹೋಗ್ತೇವೆ? ಯಾಕೆ ನಾವು ಏನು ಲಾಫಿಂಗ್ ಥೆರಪಿಗೆ ಹೋಗ್ತೇವೆ? ಯಾಕೆ ನಾವು ಏನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತೇವೆ? ಯಾಕೆ? ಸಾಯ ತನಕನೂ ಕೂಡ ನಾನು ಯೌವನಸ್ಥನಂತೆ ಯೌವನಸ್ಥಳಂತೆ ಕಾಣಬೇಕು, ನನ್ನಲ್ಲಿ ಆ ಯೌವನತೆ ಇರಬೇಕಂತ ಅಲ್ವಾ? ಯಾಕೆ ಮಾತ್ರ ಇಷ್ಟೊಂದು ವರ್ಷಗಳ ತನಕ ಒಂದು ರೀತಿಯ ಕಡ್ಡಾಯವಾಗಿ ನಾವು ಹೇಳ್ಬೇಕು ಯೌವನಸ್ಥೆ ಇಲ್ಲಿ ತನಕ ಮಾತ್ರ ಅಂತ? ಆತ್ಮೀಯ ಸಹೋದರ ಸಹೋದರಿಯರೇ, ಯೌವನಸ್ಥನೇ ಸಂತೋಷವಾಗಿರು, ಯೌವನಸ್ಥನೇ ನೀನು ಆನಂದವಾಗಿರು, ಯುವಕರೇ ಯುವತಿಯರೇ ನೀವು ಸದಾ ಸಂತೋಷವಾಗಿರಿ ಅಂತ ದೇವರು ಯಾಕೆ ಈ ವಾಕ್ಯವನ್ನ, ಈ ಥರದ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಾರೆ? ಆತ್ಮೀಯ ಸಹೋದರ ಸಹೋದರರೇ, ಮಕ್ಕಳಿದ್ದಾರೆ, ಯುವಕ ಯುವತಿಯರಿದ್ದಾರೆ, ತಂದೆ ತಾಯಿಗಳಿದ್ದೀರಾ, ಹಿರಿಯರಿದ್ದಾರೆ, ನಾವೆಲ್ಲರೂ ಕೂಡ ಯುವಕರೇ. ಹಾಗಂತ ಹೇಳಿದ್ರೆ ಅರ್ಥ ಏನು? ದೇವರು ಹೇಳ್ತಾ ಇದ್ದಾರೆ, ನನ್ನಿಂದ ಆಯ್ಕೆಯಾದವನು, ನನಗೆ ಪ್ರಿಯವಾದವನು, ನನ್ನಿಂದ ನೀನು ನನ್ನನ್ನು ಅರಿತುಕೊಂಡಂತಹ ನನ್ನ ವಿಷಯವಾಗಿ ನೀನು ಲೋಕಕ್ಕೆ ಪ್ರಚುರಪಡಿಸಬೇಕು, ನನ್ನನ್ನು ಪ್ರತಿನಿಧಿಸಬೇಕು, ನನಗಾಗಿ ನೀ ಜೀವಿಸಬೇಕು, ನಾನು ಯಾರೆಂತ ತೋರಿಸಬೇಕು. ಇಂಥ ಕಾರ್ಯ ಆಗುವುದು ಆತ್ಮೀಯ ಸಹೋದರ ಸಹೋದರರೇ ಯೌವನಸ್ಥರಾಗಿರುವಾಗಲೇ. ಅದರಿಂದ ಯೌವನಸ್ಥ ಆಗಿರ್ತಕ್ಕಂತಹ ನೀನು ಸದಾ ದೇವರಿಗೆ ಸ್ತುತಿಸ್ತರ ಸಲ್ಲಿಸಬೇಕಂತ ಹೇಳುವಾಗ ಈ ಸನ್ನಿವೇಶದಲ್ಲಿ ಈ ಇಷ್ಟೊಂದು ವರ್ಷಗಳಲ್ಲಿ ಅಥವಾ ಯಾವಾಗಲೇ ಆಗಿರಲಿ ದೇವರು ಕೊಟ್ಟಿರ್ತಕ್ಕಂಥ ವರಪ್ರಸಾದಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಕೊಟ್ಟಿರ್ತಕ್ಕಂಥ ವರಪ್ರಸಾದಗಳನ್ನು ಉಪಯೋಗಿಸಿಕೊಂಡು ಅದರಿಂದ ನೀ ಮಾತ್ರ ಪ್ರಯೋಜನ ಪಡೆದುಕೊಳ್ಳುವುದಲ್ಲ, ಬದಲಾಗಿ ನಿನ್ನಿಂದ ಅಂತ ಹೇಳಿದ್ರೆ ನೀನು ಇತರರಿಗೆ ಮಾದರಿಯಾಗಿರಬೇಕು. ಸಕಲವನ್ನು ದಯಪಾಲಿಸಿದವರು ದೇವರೇ, ಸಕಲವನ್ನು ಕೊಡುವವರು ದೇವರೇ, ಸಕಲವನ್ನು ಉಪಯೋಗಿಸಬೇಕಾಗಿರುವುದು ದೇವರಿಗೋಸ್ಕರನೇ. ಈ ಅಂಶವನ್ನ ಪ್ರೀತಿಯ ಸಹೋದರ ಸಹೋದರರೇ, ವಿಶೇಷವಾಗಿ ಯುವಕ ಯುವತಿಯರೇ ನೀವು ಮನದಲ್ಲಿಡಬೇಕು. ಇಂದಿನ ಯುವಕ ಯುವತಿಯರು ಸಂತೋಷವಾಗಿರ್ಬೇಕಂತ ಏನನ್ನು ಉಪಯೋಗಿಸ್ಕೊಳ್ತಾರೆ ಅಥವಾ ಯಾವ ರೀತಿ ಅವರು ಏನು ಸಂತೋಷವಾಗಿರಬೇಕು ಅಂತ ಯೋಜನೆಗಳನ್ನು ಹಾಕ್ಕೊಳ್ತಾರೆ, ಯಾವುದರಿಂದ ಸಂತೋಷವನ್ನು ಪಡೆದುಕೊಳ್ಬೇಕು ಅಂತ ಅವರು ಅನ್ಕೊಳ್ತಾರೆ. ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು, ಮಾದಕ ವಸ್ತುಗಳಾಗಿರ್ಬೋದು. ಆತ್ಮೀಯ ಸಹೋದರ ಸಹೋದರರೇ, ಇವುಗಳನ್ನೆಲ್ಲ ಅವಲಂಬಿಸಿಕೊಂಡವರ ಜೀವನ, ಕೆಲವರ ಜೀವನ ನಿಮಗೆ ನನಗೆ ತಿಳಿದಿರಬಹುದು. ಎಷ್ಟೋ ಸಾರಿ ಇದೊಂದು ಅವರ ಬಾಳಿಗೆ ಮಾರಕವಾಗಿ ಕಂಡಿರಬಹುದು. ಎಷ್ಟೋ ಯುವಕ ಯುವತಿಯರಿಗೆ ಇದೊಂದು ಕುಂಠಿತವಾಗಿರಬಹುದು. ಎಷ್ಟೋ ಯುವಕ ಯುವತಿಯರಿಗೆ ಇಂಥ ವಸ್ತುಗಳ ಮೇಲೆ ಹೊಂದ್ಕೊಂಡಿದ್ದಂಥ ವ್ಯಕ್ತಿಗಳು ಅಡ್ಡದಾರಿ ಹಿಡಿದು ದೇವರಿಂದಲೂ ಧರ್ಮದಿಂದಲೂ ಸಮಾಜದಿಂದಲೂ ಕುಟುಂಬದಿಂದಲೂ ತನ್ನ ವೈಯಕ್ತಿಕ ಬೆಳವಣಿಗೆಯಿಂದಲೂ ಕೂಡ ದೂರವಾಗಿರ್ತಕ್ಕಂಥ ಕೆಲವು ಯುವಕ ಯುವತಿಯರನ್ನು ನಾವು ಕಾಣ್ತೇವೆ. ಈ ಥರ ನಿಮ್ಮ ಹಾಗೂ ನಮ್ಮ ಮಕ್ಕಳಾಗಬೇಕೆ? ಖಂಡಿತವಾಗಿಯೂ ಆಗಬಾರ್ದು ಅಂತ ಗೊತ್ತಿದೆ ನಮಗೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರರೇ, ದೇವರು ನಮ್ಮನ್ನ ಯುವಕ ಯುವತಿಯರನ್ನು ಆರಿಸಿಕೊಂಡಿದ್ದಾರೆ. ಅವರ ಪ್ರೀತಿಯಿಂದ, ಅವರ ಒಂದು ವರದಾನದಿಂದ ಅವರೇ ನಮ್ಮನ್ನು ಆರಿಸಿಕೊಂಡು ನಿಮ್ಮನ್ನು ನನ್ನನ್ನು ಯಾವ ರೀತಿ ಯೆಶಾಯನ ಅಥವಾ ಜೆರೆಮೀಯನ ಗ್ರಂಥದಲ್ಲಿ ನಾವು ಓದ್ತೇವೆ 1ನೇ ಅಧ್ಯಾಯದಲ್ಲಿ, ಆತ್ಮೀಯರೇ ನೀನು ತಾಯಿಯ ಉದರದಲ್ಲಿರುವಾಗಲೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ಹೆಸರಿಡಿದು ಕರೆದಿದ್ದೇನೆ, ನೀ ನನ್ನವನು, ನನಗೆ ಪ್ರಿಯವಾದವನು. ನಿಮ್ಮ ಮಕ್ಕಳು, ನೀವು ಮತ್ತು ನಾವೆಲ್ಲರೂ ಯುವಕ ಯುವತಿಯರು, ನಮ್ಮೆಲ್ಲರನ್ನೂ ದೇವರು ಹೆಸರಿಡಿದು ಕರೆದಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ಅವರ ಪ್ರಿಯರಾಗಿ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿ, ಇಂಥದ್ದಕ್ಕೆ ಒಂದು ಉದಾಹರಣೆ ಇದೆ. ಕಾರ್ಲೋ ಅಕೊತ್ತಿಸ್ ಎಂಬತಕ್ಕಂತಹ ಒಬ್ಬ ಯುವಕನ, ಇಟಲಿ ದೇಶದ ಹುಡುಗ, ಒಂದು ವಿಶೇಷ ರೀತಿಯ ಜೀವನವನ್ನು ಜೀವಿಸಿದ. ಸಣ್ಣದಾಗಿರುವಾಗಲೇ, ಕೇವಲ 4 ವರ್ಷದಾಗಿರುವಾಗಲೇ ಈ ಹುಡುಗನ ತಂದೆ ತಾಯಿಗಳು ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಗೆ ಹೋಗ್ತಾ ಇದ್ರು.
4 ವರ್ಷದ ಮಗು ಆಗಲೇ ಅವನಿಗೆ ದಿವ್ಯ ಪರಮಪ್ರಸಾದವನ್ನು ಸ್ವೀಕರಿಸಬೇಕು, ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಬೇಕೆಂಬ ಹಂಬಲ, ವ್ಯಾಮೋಹ ಆ ಮಗುವಿನಲ್ಲಿ ಹುಟ್ಟಿತು. ಪ್ರತಿನಿತ್ಯ ತನ್ನ ತಂದೆ ತಾಯಿಗಳೊಂದಿಗೆ ಅವನು ಪೂಜೆಗೆ ಹೋಗ್ತಾ ಇದ್ದ. ಇಂತಹ ಮಗುವನ್ನು ಕಂಡಂತಹ, ಈ ಮಗುವಿನ ವಿಶ್ವಾಸವನ್ನು ಕಂಡಂತಹ, ಈ ಮಗುವು ಪರಮಪ್ರಸಾದದಲ್ಲಿಟ್ಟಿದ್ದಂತಹ ಭಕ್ತಿಯನ್ನು ಕಂಡಂತಹ ಆ ಧರ್ಮ ಕೇಂದ್ರದ ಗುರುಗಳು ಆ ಮಗು ಕೇವಲ 7 ವರ್ಷವಿರುವಾಗಲೇ ಅವನಿಗೆ ದಿವ್ಯ ಪರಮಪ್ರಸಾದವನ್ನು ಪ್ರಥಮ ಪರಮಪ್ರಸಾದವನ್ನು ಕೊಟ್ಟರು. ಪರಮಪ್ರಸಾದವನ್ನು ಸ್ವೀಕರಿಸಿದಂತಹ ಈ ಮಗು ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದ. 10ನೇ ತರಗತಿ ಆಯಿತು, PUC ಆಯಿತು. ಅವನೊಬ್ಬ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕೆಂಬ ಮನಸ್ಸು ಮಾಡಿ ಅದನ್ನು ಕೂಡ ಕಲಿತ. ದುರಾದೃಷ್ಟ, ದೇವರ ಯೋಜನೆ, ಕಾಯಿಲೆಗೆ ತುತ್ತಾದ. ಕೇವಲ 17 ವರ್ಷದಲ್ಲಿ ತೀರಿ ಹೋದ. ಆದರೆ ಆತನಿಗೆ ಕಾಯಿಲೆ ಬಂತು ಅಂತ ಅವನು ಕೊರಗಲಿಲ್ಲ, ಮರುಗಲಿಲ್ಲ, ಬೇಸರ ಪಟ್ಟುಕೊಳ್ಳಲಿಲ್ಲ, ಕಣ್ಣೀರಿಡಲಿಲ್ಲ. ಬದಲಾಗಿ ಆತ್ಮೀಯ ಸಹೋದರ ಸಹೋದರರೇ, ಈ ನನ್ನ ಕಷ್ಟವನ್ನ, ಈ ನನ್ನ ದುಃಖವನ್ನ, ಈ ನನ್ನ ನೋವನ್ನ ನಾನು ಧರ್ಮಸಭೆಗಾಗಿ ಅರ್ಪಿಸ್ತೇನೆ, ಜಗದ್ಗುರುಗಳ ಅಭಿಪ್ರಾಯಗಳಿಗಾಗಿ ಸಮರ್ಪಿಸ್ತೇನೆ. ಏಕೆಂತ ಹೇಳಿದ್ರೆ ಅಂದಿನ ಜಗದ್ಗುರುಗಳು ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ದರು. ಆ ಸಮಸ್ಯೆಗಳು ಪರಿಹಾರವಾಗುವಂತೆ ಈ ನನ್ನ ನೋವನ್ನ ಅರ್ಪಿಸ್ತೇನೆ, ಈ ನನ್ನ ಕಾಯಿಲೆಯನ್ನು ಅರ್ಪಿಸ್ತೇನೆ, ನನ್ನ ಮನದಾಸೆ ಮುಖಾಂತರ ಪ್ರಭುವಿಗೆ ನನ್ನನ್ನೇ ಸಮರ್ಪಿಸಿ ಆ ದಿವ್ಯ ಪರಮಪ್ರಸಾದದಿಂದ ನಾನು ಪಡೆದುಕೊಳ್ಳುವಂತಹ ಆಶೀರ್ವಾದದಿಂದ, ಅನುಗ್ರಹದಿಂದ, ಪ್ರೇರಣೆಯಿಂದ ಜಗದ್ಗುರುಗಳ ಆ ಒಂದು ಸಮಸ್ಯೆಗಳು ಪರಿಹಾರವಾಗಲಿ ಎಂಬುದಾಗಿ ತನ್ನನ್ನೇ ಸಮರ್ಪಿಸಿಕೊಂಡ, ಧರ್ಮಸಭೆಗಾಗಿ ಪ್ರಾರ್ಥಿಸಿದ. ಆತ್ಮೀಯರೇ, ಕೇವಲ 2 ವರ್ಷಗಳ ಹಿಂದೆ ಪ್ರಸ್ತುತ ಜಗದ್ಗುರು ಫ್ರಾನ್ಸಿಸ್ ರವರು ಈತನನ್ನು ಪುನೀತರ ಪಟ್ಟಕ್ಕೆ ಏರಿಸಿದ್ದಾರೆ. ಯುವಕ ಯುವತಿಯ ಪಾಲಕನಾಗಿದ್ದಾನೆ. ಆತ್ಮೀಯ ಸಹೋದರ ಸಹೋದರಿ, ಹೀಗಿರುವಾಗ ಈ ಯುವಕರಲ್ಲಿ ನಾವು ಆತ್ಮೀಯ ಸಹೋದರ ಸಹೋದರಿ ಕಾಣುವಂತಹ ಸದ್ಗುಣಗಳು ಅನೇಕ. ಯುವಕ ಯುವತಿಯರಲ್ಲಿ ಕಾಣುವಂತಹ ಒಳ್ಳೆಯ ಮನಸ್ಸು ತುಂಬ. ಇಂತಹ ಯುವಕ ಯುವತಿಯರು ಆದರೂ ಕೂಡ ಸಮಾಜದ ಒಂದು ಲಕ್ಷಣದಿಂದಾಗಲೋ, ಸ್ನೇಹಿತರ ಒಂದು ವರ್ಗದಿಂದಾಗಲೋ, ಅಥವಾ ತಾವೇ ಯೋಚಿಸಿಕೊಳ್ಳುವಂತಹ ಕೆಲವು ದುರ್ಗುಣಗಳಿಗೆ ಒಳಗಾಗಿ ಅಡ್ಡದಾರಿ ಹಿಡಿತಕ್ಕಂಥ ಯುವಕರು ಕೂಡ ಎಷ್ಟೋ ಇದ್ದಾರೆ. ಆದರೆ ಈ ಯುವಕ ಯುವತಿಯರ ಬದುಕು ವ್ಯರ್ಥವಾಗಬಾರದು. ಆತ್ಮೀಯ ಸಹೋದರ ಸಹೋದರಿ, ಎಂಜಾಯ್ ಯುವರ್ ಯಂಗರ್ ಡೇಸ್ ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಯೌವನಸ್ಥವನ್ನ ನೀನು ಅನುಭವಿಸು, ಸಂತೋಷದಿಂದ ಬಾಳು, ನಿನ್ನ ಜೀವನ ವ್ಯರ್ಥವಾಗಬಾರದು ಎಂಬುದಾಗಿ ಉಪದೇಶಕನ ಪುಸ್ತಕದಲ್ಲಿ, ಗ್ರಂಥದಲ್ಲಿ ಕೇಳಿಸಿಕೊಂಡೆವು. ಆತ್ಮೀಯ ಸಹೋದರ ಸಹೋದರಿ, ಆದ್ದರಿಂದ ಸಂತೋಷವಾಗಿರಬೇಕು, ಅರ್ಥ ತಿಳಿದುಕೊಳ್ಳಲು ಜೀವಿಸಬೇಕು, ದೇವರು ಕೊಟ್ಟಿರ್ತಕ್ಕಂಥ ವರಪ್ರಸಾದಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬತಕ್ಕಂತಹ ನಿರ್ಧಾರ, ಸರಿಯಾದ ನಿರ್ಧಾರವನ್ನು ನಮ್ಮ ಯುವಕರು ಮಾಡಬೇಕಾಗಿದೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿ, ಹಣದಿಂದ ಸಂತೋಷ ಬರುವುದೇ, ಸಮಯದಿಂದ ಸಂತೋಷ ಬರುವುದೇ, ವಸ್ತು ಇತ್ಯಾದಿ ಸ್ನೇಹಿತರಿಂದ ಸಂತೋಷ ಬರುವುದೇ, ಬಂದರೂ ಕೂಡ ಎಲ್ಲಿ ತನಕ ಸಂತೋಷ ಬರುವುದು, ನೈಜ ಸಂತೋಷ ಇರುವುದು, ನೈಜ ಸಂತೋಷವನ್ನು ಕೊಡುವವರು ಪ್ರಭು ಕ್ರಿಸ್ತರು ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಯುವಕ ಯುವತಿಯರು ಒಳ್ಳೆಯ ತೀರ್ಮಾನವನ್ನು ಮಾಡಲೇಬೇಕಾಗಿದೆ. ಎಂತಹ ತೀರ್ಮಾನ ಇವರದಾಗಬೇಕಾಗಿದೆ? ತಂದೆ ತಾಯಿಗಳಿಗೂ, ಧರ್ಮಸಭೆಗೂ, ಸಮಾಜಕ್ಕೂ ವಿಧೇಯರಾಗಿ ಜೀವಿಸಬೇಕೆಂಬ ತೀರ್ಮಾನ, ಪ್ರೀತಿಯಿಂದ ಬಾಳಬೇಕೆಂಬ ತೀರ್ಮಾನ, ಶಾಂತಿಯಿಂದ ಬಾಳಬೇಕೆಂಬ ತೀರ್ಮಾನ, ಸೌಜನ್ಯದಿಂದ ಬಾಳಬೇಕೆಂಬ ತೀರ್ಮಾನ, ಕ್ಷಮೆ ಕೊಟ್ಟು ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಜೀವಿಸ್ತೇನೆ ಎಂಬತಕ್ಕಂಥ ತೀರ್ಮಾನ, ಪ್ರಾರ್ಥನಾ ಬದುಕು ನನ್ನದಾಗಬೇಕೆಂಬ ತೀರ್ಮಾನ, ಧರ್ಮಸಭೆಯ ಸದಸ್ಯನಾಗಿ ಕೊನೆ ಉಸಿರಿರುವ ತನಕ ಜೀವಿಸ್ತೇನೆ ಎಂಬತಕ್ಕಂಥ ತೀರ್ಮಾನ, ಮೌಲ್ಯಾಧಾರಿತ ಬಾಳನ್ನು ಬಾಳುತ್ತೇನೆ ಎಂಬತಕ್ಕಂಥ ತೀರ್ಮಾನ, ಕ್ರಿಸ್ತನ ಪ್ರತಿನಿಧಿಯಾಗಿ, ಕ್ರಿಸ್ತನ ಪ್ರತಿರೂಪವಾಗಿ, ಕ್ರಿಸ್ತನ ಪರಿಧ್ವನಿಯಾಗಿ ಪ್ರಪಂಚದೆಲ್ಲೆಡೆ ನಾನು ಆತನಿಗೆ ಸಾಕ್ಷಿಯಾಗುತ್ತೇನೆ ಎಂಬತಕ್ಕಂಥ ತೀರ್ಮಾನ ನಮ್ಮ ಯುವಕ ಯುವತಿಯರದಾಗಬೇಕಾಗಿದೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರರೇ, ಜ್ಯೋತಿಷ್ಯರಿಗೆ, 3 ರಾಯರಿಗೆ ನಕ್ಷತ್ರ ಯೇಸು ಕ್ರಿಸ್ತರು ಎಲ್ಲಿ ಜನಿಸಿದ್ದಾರೆ, ಯೇಸು ಕ್ರಿಸ್ತರು ಆ ಗೋದಲಿ ಎಲ್ಲಿದೆ ಎಂಬುದಾಗಿ
ದಾರಿ ತೋರಿತು, ದಾರಿ ದೀಪವಾಯಿತು. ಆ ನಕ್ಷತ್ರವನ್ನು ಅವರು ಗುರಿಯಾಗಿಟ್ಟುಕೊಂಡು ಆ ನಕ್ಷತ್ರದ ಮಾರ್ಗವಾಗಿ ಅವರು ಯೇಸುವಿದ್ದಲ್ಲಿ ಅವರು ಸ್ಥಳವನ್ನು ಕಂಡರು, ಯೇಸುವನ್ನು ಕಂಡರು, ಕಂಡು ನಮಿಸಿದರು ಮತ್ತು ತಾವು ತಂದಿದ್ದಂತಹ ಕಾಣಿಕೆಗಳನ್ನು ಅರ್ಪಿಸಿದರು. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ಯುವಕ ಯುವತಿಯರು ಇತರ ಯುವಕ ಯುವತಿಯರಿಗೆ, ಅವರ ಸ್ನೇಹಿತರಿಗೆ ಒಂದು ನಕ್ಷತ್ರವಾಗಬೇಕು. ಎಂತಹ ನಕ್ಷತ್ರ ಅವರದಾಗಬೇಕು? ನಮ್ಮ ಯುವಕ ಯುವತಿಯರಾಗಬೇಕು. ಸರಿದಾರಿ ತೋರಿಸುವ, ಸನ್ಮಾರ್ಗದಲ್ಲಿ ನಡೆಯುವ, ಮೌಲ್ಯಾಧಾರಿತ ಜೀವನವನ್ನು ತಿಳಿಸುವಂತಹ, ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯಿಂದ ಬಾಳುವ, ಕ್ಷಮೆಯನ್ನು ಕೊಡುವ ಮತ್ತು ಸಂಯಮದಿಂದ ಬಾಳುವಂತಹ ಬೇರೆಯವರ ಜೀವನಕ್ಕೆ ಇವರು ಒಂದು ನಕ್ಷತ್ರವಾಗಬೇಕು. ಆ ನಕ್ಷತ್ರ ಹೊಳೆಯಿತು, ಮಾರ್ಗದರ್ಶನವಾಯಿತು, ಇತರರಿಗೆ ಮೂರು ರಾಯರಿಗೆ ಅದು ದಾರಿ ತೋರಿಸಿತು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರಲ್ಲಿ, ಸನ್ಮಾರ್ಗದಲ್ಲಿ ನಮ್ಮ ಯುವಕ ಯುವತಿಯರು ನಡೆಯಲಿ, ಇತರರ ಯುವಕ ಯುವಕರಿಗೆ ದಾರಿದೀಪವಾಗಲಿ ಎಂಬುದಾಗಿ ಇಂದಿನ ಬಲಿಪೂಜೆಯಲ್ಲಿ ಬೇಡುವಾಗ, ಕ್ರಿಸ್ತನೇ ಅವರಿಗೆ ಅನುಕರಣೆಯಾಗಿರಲಿ, ಕ್ರಿಸ್ತನೇ ಅವರ ಆದರ್ಶವಾಗಿರಲಿ, ಕ್ರಿಸ್ತನೇ ನಮ್ಮ ಯುವಕ ಯುವತಿಯರಲ್ಲಿ ಆತ್ಮಸ್ಥೈರ್ಯ ತುಂಬಲಿ. ನಮ್ಮ ಯುವಕ ಯುವತಿಯರು ಇತರ ಯುವಕ ಯುವತಿಯರಿಗೆ ಮಾರ್ಗದರ್ಶನವಾಗಲಿ ಎಂಬುದಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಅವರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಮಯದಾನವು ಮಾನವ ದುಡಿತದ ಭೂಮಿಯ ಫಲವು, ಸಹೋದರ ಸಹೋದರಿಯರೇ, ನನ್ನ ಮಾತಿನ ಬಳಿಯೂ ಸರ್ವಶಕ್ತ ಪಿತರಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪ್ರಜೆಯ ಬಲಿ ಅರ್ಪಣೆಯು ನಿಮಗೆ ಮೆಚ್ಚುಗೆಯ ಅವರು ಭಕ್ತಿಯಿಂದ ಬೇಡುವುದನ್ನು ಪಡೆದು ಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವೃತನತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆ, ನಾವು ಎಂದೆಂದು ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನ ಸೃಷ್ಟಿಸಿದಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದವರನ್ನೇ ನಮ್ಮ ರಕ್ಷಕರನ್ನಾಗಿ ಮೋಚಕರನ್ನಾಗಿಯೂ
ಕಳುಹಿಸಿದಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು ಯಾತನೆ ಪಡುತ್ತ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೇವದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಮನು ನೀನು, ಸಕಲನು ಪ್ರಭು ಪರಿಶುದ್ಧನು. ಸಕಲ ಸೃಷ್ಟಿಗೆ ಪರಮನು ನೀನು, ಇಹ ಪರನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಹೋಸಾನ 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 ಪ್ರಭು ಹೋಸಾನ. ದೇವರ ನಾಮದಿ ಬರುತ್ತಿಹ ನೀನು, ಆಶೀರ್ವದಿತರು ಧನ್ಯರು. ಹೋಸಾನ 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 ಪ್ರಭು ಹೋಸಾನ. ಪ್ರಭು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನೆಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ
ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧಿಷ್ಠರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೆಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮ ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೀರಿ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸೋಳ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ ನಿಮ್ಮಲ್ಲಿರಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರೇ, ನಿಮ್ಮ ಸಂಸ್ಕಾರಗಳಿಂದ ಪುನಶ್ಚೇತನಗೊಂಡವರು ನಿಮಗೆ ಮೆಚ್ಚುಗೆ ಆಗುವ ಜೀವನದ ಮೂಲಕ ಸೇವೆ ಸಲ್ಲಿಸುವಂತೆ ನಿಮ್ಮ ಔದಾರ್ಯದಿಂದ ಅನುಗ್ರಹಿಸಿರೆಂದು ನಿಮ್ಮನ್ನು ದಯನದಿಂದ ಕೋರುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಿಯರೇ, ಇಂದು ನೊವೆನ ಬಲಿಪೂಜೆಯ 6ನೆಯ ದಿನ. ಇಂದು ನಾವು ಧ್ಯಾನಿಸುವ ವಿಷಯ ಹೇಗೆ ಯೌವನಸ್ಥದಲ್ಲಿ ಸಂತೋಷದಿಂದ ಜೀವಿಸುವುದು. ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ಉತ್ತಮ ಸಂದೇಶ ಹಾಗೂ ಬೋಧನೆಯನ್ನು ನೀಡಿದ್ದಾರೆ ವಂದನೀಯ ಸ್ವಾಮಿ ಪ್ರಸನ್ನ. ಇವರು ಮೈಸೂರಿನಲ್ಲಿ ಇವರ ಕಾರ್ಮೆಲ್ ಸಭೆಗೆ ಸೇರಿದ ಯಾಜಕರು ಹಾಗೂ ಮೈಸೂರಿನಲ್ಲಿ ಹೀಗಂತ ಒಂದು ಬಾಲಯೇಸುವಿನ ಪುಣ್ಯಕ್ಷೇತ್ರದ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ. ಇಲ್ಲಿಗೆ ಬಂದು ಬಲಿಪೂಜೆಯನ್ನು ಅರ್ಪಿಸಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸುವ ವಂದನೀಯ ಸ್ವಾಮಿ ಪ್ರಸನ್ನರವರೇ, ಬಾಲಯೇಸು ನಿಮ್ಮನ್ನು ಆಶೀರ್ವದಿಸಲಿ ಹಾಗೂ ನೀವು ಮಾಡುವ ಪ್ರತಿ ಕಾರ್ಯದಲ್ಲಿ ಅವರ ಅಮೃತ ಹಸ್ತ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಎಂದು ನಾವು ಆಶಿಸುತ್ತೇವೆ. ಧನ್ಯವಾದಗಳು ಸ್ವಾಮಿ. ಈ ವಾರದ ಗುರುವಾರದಂದು ನಾವು ಸಕಲ ವ್ಯಾಧಿಸ್ಥರಿಗಾಗಿ ಪ್ರಾರ್ಥಿಸುವ ದಿನ. ಪ್ರತ್ಯೇಕವಾಗಿ ಅಂದು 10:30 ಗಂಟೆಯ ಪೂಜೆ ಹಾಗೂ ಸಾಯಂಕಾಲ 6 ಗಂಟೆಯ ಪೂಜೆ ಪ್ರತ್ಯೇಕವಾಗಿ ಅವರಿಗಾಗಿ ನಾವು ಅರ್ಪಿಸುತ್ತೇವೆ. ಹಾಗೂ ಪ್ರತಿ ಪೂಜೆಯಲ್ಲಿ ಎಲ್ಲ ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡುವ ದಿನ. ಹೀಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ವ್ಯಾಧಿಸ್ಥರಿದ್ದರೆ ಅವರನ್ನು ಗುರುವಾರದಂದು ಇಲ್ಲಿ ಪೂಜೆಗೆ ಕರೆತನಿ ನಾವು ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ತಮಗೆಲ್ಲರಿಗೂ ಶುಭ ರಾತ್ರಿಯನ್ನು ಕೋರುತ್ತೇವೆ ಹಾಗೂ ದೇವರ ಆಶೀರ್ವಾದ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದಿರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲಿನ ಯೇಸು ಪ್ರಭುವಿನ ವಾಕ್ಯಗಳಿವೆ. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಹಾಗೂ ಹೋಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತಮ್ಮ ಕೃಪಾಳು ಕೊಡುಗೆಯನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸ್ತೀಯೋ ಅದಕ್ಕಿಂತಲೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿಗೆ ಬಂದಿರುವ ನಮ್ಮ ಪ್ರಾರ್ಥನೆ ಆಲಿಸಿ ತಮ್ಮ ಕರುಣಾಮಯ ಕೃಪಾವಳನ್ನು ದಯಪಾಲಿಸಿರಿ. ಆಮೇನ್. ನಮ್ಮೆಲ್ಲರ ಕೋರಿಕೆಗಳನ್ನು ಬಾಲಯೇಸುವಿನ ಪಾದಾರವಿಂದಕ್ಕೆ ಸಮರ್ಪಿಸೋಣ. ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಯುವಕ ಯುವತಿಯರನ್ನು, ವಿಶೇಷವಾಗಿ ನಿಮ್ಮ ಕುಟುಂಬಗಳಿರ್ತಕ್ಕಂತಹ ಯುವಕ ಯುವಕರನ್ನು ಬಾಲಯೇಸುವಿಗೆ ಸಮರ್ಪಿಸೋಣ. ಪ್ರಭು ಅವರೆಲ್ಲರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸುವಂತೆ ವಿನಂತಿಸೋಣ. ನಿಮ್ಮೆಲ್ಲರ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಯೋಜನೆಗಳನ್ನು ಅವರು ನೆರವೇರಿಸುವಂತೆ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು, ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು. ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವರು ನಮ್ಮ ರಕ್ಷಣೆಗಾಗಿ ಮಾನವರಾದ ರಹಸ್ಯ ನಿಧಾನವಾಗಿ ಧ್ಯಾನಿಸೋಣ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು. ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಯಾವಾಗಲೂ ಯುಗಾಂತರಕ್ಕೂ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಮನಗಳ ಮೇಲೆ ನಿಮ್ಮ ಕೃಪಾಕಟಾಕ್ಷ ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನ ಕರಗಿ ನಾವು ಭಕ್ತಿಯಿಂದ ಕೋರುವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದದಗಿರುವ ಕಷ್ಟ ಕಾರ್ಪಣೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನಮ್ಮ ಮೇಲೆ ನೀವು ಸಲ್ಲಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನಮ್ಮ ದೇವರು, ನೀವೇ ನಮ್ಮ ಸಹಾಯಕರು, ನೀವೇ ನಮ್ಮ ಆಶ್ರಯದ ನಿವೇದಿಸುತ್ತೇವೆ. ನಿಮ್ಮ ದಯೆ ಧಾರಾಳತ್ವದಲ್ಲೆಲ್ಲೂ ಸಾರುತ್ತೇವೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್. ದಯವಿಟ್ಟು ನಿಂತುಕೊಳ್ಳಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸುವಿನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆಳಗೆ ನಾನು ನಮಿಸುವೆ. ಬಾಲ ಯೇಸುವಿನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆಳಗೆ ನಾನು ನಮಿಸುವೆ. ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, 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 ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಬಾಲ ಯೇಸುವಿನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆಳಗೆ ನಾನು ನಮಿಸುವೆ. ಬಾಲ ಯೇಸುವಿನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆಳಗೆ ನಾನು ನಮಿಸುವೆ. ಪುತ್ರನೊಡಗೂಡಿ ಹರಸೆಂಬನು ತಾಯಿ. ಪವಿತ್ರ ಗುರುವಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಶ್ರೇಷ್ಠ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.